ಕೊರೋನಾ ಮಹಾಮಾರಿ ತಡೆಯುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದ ಎಲ್ಲ ಇಲಾಖೆಗಳು ನಿರಂತರವಾಗಿ ಶ್ರಮವಹಿಸ್ತಾ ಇವೆ. ಕೊರೋನಾ ಪಾಸಿಟಿವ್ ಆದವರನ್ನ ಆಸ್ಪತ್ರೆಗೆ ಸೇರಿಸುವ ಕಾರ್ಯದ ಜೊತೆಗೆ ಪಾಸಿಟಿವ್ ಆದವರ ಸಂಪರ್ಕದಲ್ಲಿರೋರನ್ನ ಕ್ವಾರಂಟೈನ್ ಮಾಡುವ ಜವಾಬ್ದಾರಿಯನ್ನ ಕೂಡ ಸರ್ಕಾರಿ ವ್ಯವಸ್ಥೆಗಳೇ ನಿರ್ವಹಿಸಬೇಕಾಗುತ್ತೆ. ಆದರೆ ಇದೀಗ ಈ ವ್ಯವಸ್ಥೆಯನ್ನ ನಿರ್ವಹಿಸ್ತಾ ಇರುವ ಅಧಿಕಾರಿಗಳಿಗೆ ಹೊಸದೊಂದು ತಲೆನೋವು ಆರಂಭಗೊಂಡಿದೆ. ಕೊರೋನಾ ಮಹಾಮಾರಿ ತಡೆಯುವ ನಿಟ್ಟಿನಲ್ಲಿ ಕೊರೋನಾ ಪಾಸಿಟಿವ್ ಆದ ವ್ಯಕ್ತಿಗೆ ಸೂಕ್ತ ಚಿಕಿತ್ಸೆಯ ಜೊತೆಗೆ ಆತ ಸಂಪರ್ಕದಲ್ಲಿರುವವರನ್ನ ಕ್ವಾರಂಟೈನ್ನಲ್ಲಿ ಇಡುವುದು ಅಗತ್ಯವಾಗಿ ಮಾಡಬೇಕಾದ ಕೆಲಸವಾಗಿದೆ. ಈ ನಿಟ್ಟಿನಲ್ಲಿ ಆಡಳಿತ ವ್ಯವಸ್ಥೆಯು ಎಲ್ಲಾ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತಿವೆ. ಕೊರೋನಾ ಪಾಸಿಟಿವ್ ಸಂಪರ್ಕದ ಜೊತೆಗೆ ಬೇರೆ ರಾಜ್ಯಗಳಿಂದ ಊರಿಗೆ ಬಂದ ಸ್ಥಳೀಯರಿಗೂ ಕಡ್ಡಾಯವಾಗಿ ಕ್ವಾರಂಟೈನ್ ವ್ಯವಸ್ಥೆಯನ್ನ ಮಾಡಲಾಗುತ್ತಿದೆ. ಆದರೆ ಈ ರೀತಿಯ ಕ್ವಾರಂಟೈನ್ಗೆ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವು ಕಡೆಗಳಲ್ಲಿ ಅಡ್ಡಿಯನ್ನುಂಟು ಮಾಡಲಾಗ್ತಾ ಇದೆ. ಜಿಲ್ಲೆಯ ಪುತ್ತೂರು ತಾಲೂಕಿನ ಹಲವು ಕಡೆಗಳಲ್ಲಿ ಬೇರೆ ರಾಜ್ಯಗಳಿಂದ ಬಂದ ಸ್ಥಳೀಯರಿಗೆ ಕ್ವಾರಂಟೈನ್ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಬೇರೆ ರಾಜ್ಯಗಳಿಂದ ಸುಮಾರು 750 ಜನ ಪುತ್ತೂರಿಗೆ ಬರುವ ನಿರೀಕ್ಷೆ ಇದ್ದು ಈಗಾಗಲೇ 2000ದಿಂದ 3000ದಷ್ಟು ಜನರಿಗೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸರ್ಕಾರಿ ಶಾಲೆಗಳು, ಹಾಸ್ಟೆಲ್ಗಳು ಹಾಗೂ ಖಾಸಗಿ ಹೋಟೆಲ್ಗಳಲ್ಲಿ ಈ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆದರೆ ಪುತ್ತೂರಿನ ಕೆಲವು ಕಡೆಗಳಲ್ಲಿ ಹೀಗೆ ಬೇರೆ ರಾಜ್ಯದಲ್ಲಿ ಬಂದು ಕ್ವಾರಂಟೈನ್ನಲ್ಲಿರುವ ಜನರಿಗೆ ಆಹಾರ ಪೂರೈಕೆಗೆ ಸ್ಥಳೀಯರ ವಿರೋಧ ವ್ಯಕ್ತವಾಗಿದೆ. ಪುತ್ತೂರಿನ ಬಲ್ನಾಡು ಸರ್ಕಾರಿ ಹಾಸ್ಟೆಲ್ನಲ್ಲಿ ಸುಮಾರು 71 ಜನ ಕ್ವಾರಂಟೈನ್ನಲ್ಲಿದ್ದು ಇವರಿಗೆ ಆಹಾರ ಪೂರೈಕೆ ಮಾಡುವುದೇ ಅಧಿಕಾರಿಗಳಿಗೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ. ಅಲ್ಲಿ ಕ್ವಾರಂಟೈನ್ನಲ್ಲಿರುವ ಜನರಿಗೆ ಸ್ಥಳೀಯ ಹೋಟೆಲ್ ಒಂದರಿಂದ ಆಹಾರ ಪೂರೈಕೆ ಮಾಡುವಂತೆ ಮನವಿ ಮಾಡಲಾಗಿತ್ತು. ಅಧಿಕಾರಿಗಳ ಮನವಿಯಂತೆ ಹೋಟೆಲ್ ಸಿಬ್ಬಂದಿ ಆಹಾರ ಪೂರೈಕೆ ಮಾಡ್ತಾ ಇದ್ರು. ಆದರೆ ಏಕಾಏಕಿ ಹೋಟೆಲ್ ಸಿಬ್ಬಂದಿ ಆಹಾರ ಪೂರೈಕೆಯನ್ನ ನಿಲ್ಲಿಸಿದ್ದು ಇದಕ್ಕೆ ಸಾರ್ವಜನಿಕರ ಬೆದರಿಕೆಯೇ ಕಾರಣವಾಗಿದೆ. ಆಹಾರ ಪೂರೈಕೆ ಮಾಡುವ ವ್ಯಕ್ತಿಯ ಮೂಲಕ ಕೊರೋನಾ ರೋಗಾಣು ಇಡೀ ಊರಿಗೆ ಪಸರಿಸಲಿದೆ ಎನ್ನುವ ಗೊಂದಲದಲ್ಲಿರುವ ಸ್ಥಳೀಯರು ಕ್ವಾರಂಟೈನ್ನಲ್ಲಿರುವವರಿಗೆ ಆಹಾರ ಸಾಮಗ್ರಿ ನೀಡದಂತೆ ಹೋಟೆಲ್ ಸಿಬ್ಬಂದಿಗಳಿಗೆ ಬೆದರಿಕೆ ಹಾಕಲಾರಂಭಿಸಿದೆ. ಈ ಕಾರಣಕ್ಕಾಗಿ ಹೋಟೆಲ್ನಿಂದ ಬರುವ ಆಹಾರ ನಿಂತು ಹೋಗಿದೆ. ತಾರೀಕಿಂದ ಇಲ್ಲಿ ಕ್ವಾರಂಟೈನ್ ವ್ಯವಸ್ಥೆ ತಾಲೂಕು ಆಡಳಿತದ ಆದೇಶ ಮೇಲೆ ವ್ಯವಸ್ಥೆಯನ್ನು ಮಾಡಿದ್ದೆವು. ಊಟದ ವ್ಯವಸ್ಥೆಯನ್ನು ಇಲ್ಲೇ ಸ್ಥಳೀಯವಾಗಿ ಸಿಕ್ಕುವಂಥ ಹೋಟ್ಲಿಗೆ ವ್ಯವಸ್ಥೆ ಮಾಡಿದ್ದೆವು ನಾವು. ಆದರೆ ಸ್ಥಳೀಯವಾಗಿ ಹೋಟೆಲವರು ನಮಗೆ ಪಾರ್ಸೆಲ್ ಮುಖಾಂತರ ಸಪ್ಲೈ ಮಾಡೋ ಕಾರಣ ಅವರ ಮೇಲೆ ನೀವು ಅಲ್ಲಿ ಸಪ್ಲೈ ಮಾಡಿದ್ದಾದರೆ ನಾವು ನಿಮ್ಮ ಅಂಗಡಿಗೆ ಮತ್ತು ಅಂಗಡಿಗೆ ನಾವು ಬರುವುದಿಲ್ಲ ಎನ್ನುವ ಹೆದರಿಕೆ ಇರುವ ಕಾರಣ ಅವರು ಸಪ್ಲೈ ಮಾಡಲಿಕ್ಕೆ ನಮಗೆ ಹಿಂದೇಟು ಆಗ್ತಾಯಿದ್ದಾರೆ. ಅದಕ್ಕಾಗಿ ನಾವು ಪುತ್ತೂರು ಪಟ್ಟಣದಲ್ಲಿರುವಂಥ ಒಂದು ಹೋಟೆಲಿಗೆ ನಮ್ಮಲ್ಲಿ ಇರುವಂಥ ಕ್ವಾರಂಟೈನ್ ಮಂದಿಗೆ ಎಷ್ಟು ಮಂದಿ ಕ್ವಾರಂಟೈನ್ ಇದ್ದಾರೆ ಅವರಿಗೆ ಸಕಾಲಕ್ಕೆ ಸರಿಯಾಗಿ ತಿಂಡಿ ಮತ್ತು ಊಟದ ವ್ಯವಸ್ಥೆ ಮಾಡುವಲ್ಲಿ ನಾವು ಈಗಾಗಲೇ ಅವರಿಗೆ ಅವರಿಗೆ ಹೋಟ್ಲಿಗೆ ಹೇಳಿದ್ದೇವೆ. ಅವರು ಸಪ್ಲೈ ಮಾಡ್ತೇನೆ ಅಂತ ಒಪ್ಪಿದ್ದಾರೆ. ಹೊರ ರಾಜ್ಯದಿಂದ ಪುತ್ತೂರಿಗೆ ಸುಮಾರು 750 ಮಂದಿ ಬರುವ ನಿರೀಕ್ಷೆ ಇದ್ದು ಈಗಾಗಲೇ 83 ಮಂದಿ ಪುತ್ತೂರಿಗೆ ಆಗಮಿಸಿದ್ದಾರೆ. ಇದರಲ್ಲಿ ಗರ್ಭಿಣಿ ಸ್ತ್ರೀಯರನ್ನ ಬಿಟ್ಟು ಉಳಿದವರೆಲ್ಲರಿಗೂ ಕಡ್ಡಾಯ ಕ್ವಾರಂಟೈನ್ ಮಾಡಲಾಗಿದೆ. ಒಟ್ಟು 126 ವಿವಿಧ ಘಟಕಗಳಲ್ಲಿ ಕ್ವಾರಂಟೈನ್ಗೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದ್ದು ಇದರಲ್ಲಿ ಖಾಸಗಿ ಹೋಟೆಲ್, ಸರ್ಕಾರಿ ಶಾಲೆ ಹಾಗೂ ಹಾಸ್ಟೆಲ್ಗಳನ್ನು ಗುರುತಿಸಲಾಗಿದೆ. ಇದೀಗ ಕ್ವಾರಂಟೈನ್ನಲ್ಲಿರುವವರಿಗೆ ಆಹಾರ ಪೂರೈಸಲು ಅಡ್ಡಿ ಮಾಡುತ್ತಿರುವವರ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಜಿಲ್ಲಾಡಳಿತ ಮುಂದಾಗಿದೆ. ಯಾವುದೇ ಕಾರಣಕ್ಕೂ ಕ್ವಾರಂಟೈನ್ನಲ್ಲಿರುವ ಜನರಿಗೆ ಊಟದ ವ್ಯವಸ್ಥೆಗೆ ತೊಂದರೆ ನೀಡದಂತೆ ಮನವಿಯನ್ನ ಮಾಡಲಾಗಿದೆ. ಒಟ್ಟು ನಾವು ಈಗ ಇದುವರೆಗೆ 69 ಜನಕ್ಕೆ ಹಾಸ್ಟೆಲ್ಲು ಮತ್ತು ಹೋಟೆಲ್ನಲ್ಲಿ ಕ್ವಾರಂಟೈನ್ ಮಾಡಲಾಗಿದೆ. ಉಳಿಕೆ ಅಂದರೆ ಲೋ ರಿಸ್ಕ್ ಸ್ಟೇಟಿಂದ ಬಂದ ಪ್ರವಾಸಿಗರನ್ನು ಮತ್ತು ಪ್ರೆಗ್ನೆಂಟ್ ಲೇಡೀಸು ಒಂದು 3 ಜನ ಇದ್ದರು. ಅದರಲ್ಲಿ ಅಷ್ಟು ಜನನ ಹೋಮ್ ಕ್ವಾರಂಟೈನ್ ಮಾಡಲಾಗಿದೆ. ಒಟ್ಟು ಈಗ ಇದುವರೆಗೆ ನಮ್ಮ ತಾಲೂಕಿನಲ್ಲಿ 89 ಜನ ಇದ್ದಾರೆ. ಈಗ ಹೋಮ್ ಕ್ವಾರಂಟೈನು ಮತ್ತು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನಲ್ಲಿ ಒಟ್ಟು 89 ಜನ ಇದ್ದಾರೆ. ನಮ್ಮ ತಾಲೂಕಿಗೆ ಸುಮಾರು ಅಂದಾಜು 750ರಿಂದ 1000 ಜನ ವಿದೇಶದಿಂದ ಬರುವ ಪ್ರವಾಸಿಗರು ಇದ್ದಾರೆ ಅಂತ ನಿರೀಕ್ಷೆ ಮಾಡಿದ್ದೀವಿ. ನಾವು ಈಗಾಗಲೇ ಸುಮಾರು 2000ಕ್ಕಿಂತ ಹೆಚ್ಚು ಪ್ರವಾಸಿಗರಿಗೆ ವಾಸ್ತವ್ಯಕ್ಕೆ ನಾವು ಪುತ್ತೂರು ತಾಲೂಕಿನಲ್ಲಿ ಹೋಟೆಲ್ಲು, ಹಾಸ್ಟೆಲ್ಗಳು ಮತ್ತು ನಮ್ಮ ಪುತ್ತೂರು ತಾಲೂಕಿನಲ್ಲಿರುವ ಎಲ್ಲ ಶಾಲೆಗಳಲ್ಲಿ 2000ದಿಂದ 3000 ಜನ
ಪ್ರವಾಸಿಗರಿಗೆ ವಾಸ್ತವ್ಯಕ್ಕೆ ನಮ್ಮ ತಾಲೂಕು. ಕೊರೋನಾ ಪಾಸಿಟಿವ್ ಹಾಗೂ ಅವರ ಸಂಪರ್ಕದಲ್ಲಿರುವವರನ್ನ ನೋಡಿಕೊಳ್ಳುವ ಜವಾಬ್ದಾರಿ ಹೊತ್ತಿರುವ ಅಧಿಕಾರಿಗಳಿಗೆ ಮತ್ತೊಂದು ತಲೆನೋವು ಶುರುವಾದಂತಿದೆ. ಬೇರೆ ರಾಜ್ಯಗಳಿಂದ ಬಂದ ತಮ್ಮದೇ ಜನರಿಗೆ ಆಹಾರ ನೀಡಲು ಅಡ್ಡಿಪಡಿಸುತ್ತಿರುವುದು ಕೊರೋನಾ ಕುರಿತ ಭಯದ ವಾಸ್ತವತೆಯನ್ನ ಬೆಳಕಿಗೆ ತಂದಿದೆ. ಪ್ರವೀಣ್, ವಿ4 ನ್ಯೂಸ್ 24/7 ಪುತ್ತೂರು.